ಶಿವಮೊಗ್ಗದಲ್ಲಿ ಗಲಭೆಗೆ ಪ್ರಚೋದನೆ ಮತ್ತು ಹಿಂಸಾಚಾರಕ್ಕೆ ಸಚಿವ ಈಶ್ವರಪ್ಪ ನೇತೃತ್ವ ನೀಡಿದ್ದಾರೆ ಎಂದು ಆರೋಪಿಸಿ ಸಚಿವರನ್ನ ವಜಾಗೊಳಿಸುವಂತೆ ಆಗ್ರಹಿಸಿ ದೇರಳಕಟ್ಟೆ ಜಂಕ್ಷನ್ನಲ್ಲಿ ಪ್ರತಿಭಟನೆ ನಡೆಸಿದರು. ಎಸ್ಡಿಪಿಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾದತ್ ವಜತೂರು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿ, ಕೋಟ್ಯಾಂತರ ರೂಪಾಯಿ ಹಣ ನೀಡಿ ಶಾಸಕರನ್ನ ಖರೀದಿ ಮಾಡಿ ರಾಜ್ಯದಲ್ಲಿ ಅಕ್ರಮ ಸರ್ಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯವನ್ನ ಕಂಡಿದ್ದು, ಈ ನಡುವೆ ಸರ್ಕಾರದ ಗ್ರಾಮೀಣ ಖಾತೆ ಸಚಿವ ಈಶ್ವರಪ್ಪ ಕೆಳಮಟ್ಟದ ಹೇಳಿಕೆಯನ್ನ ನೀಡುವ ಮೂಲಕ ದೇಶದ್ರೋಹದ ಕಾರ್ಯವನ್ನ ಮಾಡಿದ್ದಾರೆ. ಇದೀಗ ಶಿವಮೊಗ್ಗದಲ್ಲಿ ಹಿಂದೂ ಮುಖಂಡನ ಶವ ಮೆರವಣಿಗೆಯ ನೇತೃತ್ವವನ್ನು ವಹಿಸಿ ಗಲಭೆಗೆ ಪ್ರಚೋದನೆ ನೀಡಿ ಹಿಂಸಾಚಾರಕ್ಕೆ ಕಾರಣವಾಗಿದ್ದು, ಅವರನ್ನ ಸರ್ಕಾರದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿದರು. ಈಶ್ವರಪ್ಪ ಎಂಬಂತಹ ಅಪ್ರಬುದ್ಧವಾದಂತಹ ಜ್ಞಾನವಿಲ್ಲದಂತಹ ಸಿದ್ದರಾಮಯ್ಯನವರು ಹೇಳುವಂತಹ ತಲೆಗೆ ಮತ್ತು ಮೆದುಳಿಗೆ ಮತ್ತು ನಾಲಿಗೆಯ ಮೇಲೆ ಯಾವುದೇ ಹಿಡಿತವಿಲ್ಲದಂತಹ ಒಬ್ಬ ಪೆದ್ದ ರಾಜಕಾರಣಿಯಾದಂತಹ ಈಶ್ವರಪ್ಪನವರು ಇವತ್ತು ಯಾವ ಮಟ್ಟದ ಒಂದು ಕೆಳಮಟ್ಟದ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಅವರು ಮಾತಾಡ್ತಾ ಹೇಳಿದ್ರು, ಈ ರಾಜ್ಯದಲ್ಲಿ ಹಿಜಾಬ್ನ ಗಲಾಟೆಗಳು, ಹಿಜಾಬ್ನ ಸಂಘರ್ಷಗಳು, ಈ ರಾಜ್ಯದಲ್ಲಿ ಸಂಘ ಪರಿವಾರ ಬಿಜೆಪಿಯವರು ಹುಟ್ಟುಹಾಕಿ ಈ ರಾಜ್ಯದ ಮಾನ ಜಗತ್ತಿನ ಮುಂದೆ ಹರಾಜಾಗ್ತಾ ಇರುವಂತಹ ಸಂದರ್ಭದಲ್ಲಿ ಈಶ್ವರಪ್ಪನವರೊಂದು ಮಾತು ಹೇಳಿದ್ರು, ನಾವು ಅಲ್ಲಿನ ಮಕ್ಕಳಿಗೆ, ಈ ಕಾಲೇಜಿಗೆ ಬರುವಂತಹ ಯುವಕರಿಗೆ, ಏನು ಗೊತ್ತಿಲ್ಲದಂತಹ ಆ ಎಳೆಯ ಪ್ರಾಯದ ಯುವಕರಿಗೆ ಕೇಸರಿ ಶಾಲುಗಳನ್ನು ಹೊದಿಸಿ ಬಲವಂತವಾಗಿ ಅವರ ಕುತ್ತಿಗೆಗೆ ಕೇಸರಿ ಶಾಲುಗಳನ್ನು ಹಾಕಿ ಅವರನ್ನು ಶಾಲೆಗೆ ಕಳಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಾಗ ಈ ಈಶ್ವರಪ್ಪನವರೊಂದು ಮಾತು ಹೇಳಿದ್ರು, ಈ ಕೇಸರಿ ಅಂತ ಹೇಳಿದ್ರೆ ಈ ಕೇಸರಿ ಬಹಳ ಮಹತ್ವ ಇರುವಂತದ್ದು, ಈ ಕೇಸರಿಯನ್ನು ನಾವು ಅಲ್ಲಿ ನಾಳೆ ಕೆಂಪುಕೋಟೆಯಲ್ಲಿ ಕೂಡ ಹಾರಿಸ್ತೇವೆ ಅಂತ ಹೇಳುವಂತ ಒಂದು ಅವಿವೇಕಿ ಹೇಳಿಕೆಯನ್ನು ಅವರು ಹೇಳಿದ್ರು. ನಾವು ಇಲ್ಲಿ ಈಶ್ವರಪ್ಪನವರಲ್ಲಿ, ಬಿಜೆಪಿಯವರಲ್ಲಿ, ಸಂಘ ಪರಿವಾರದವರಲ್ಲಿ ನಮಗೆ ಹೇಳಲಿಕ್ಕೆ ಇರುವಂತದ್ದು, ನಮಗೆ ನಿಮ್ಮ ಕೇಸರಿಯ ಮೇಲೆ ಯಾವುದೇ ಆಕ್ಷೇಪ ಇಲ್ಲ. ಕೇಸರಿ ಬಟ್ಟೆಯ ಮೇಲೆ ನಮಗೆ ಗೌರವ ಇದೆ. ಇಲ್ಲಿನ ಸನಾತನ ಹಿಂದೂ ಧರ್ಮದ ಋಷಿಮುನಿಗಳು, ಸ್ವಾಮಿಗಳು ಧರಿಸ್ತಾ ಇದ್ದಂತ ಆ ಬಟ್ಟೆಯ ಮೇಲೆ ನಮಗೆ ಬಹಳ ಗೌರವ ಇದೆ. ಆ ಬಣ್ಣದ ಮೇಲೆ ಕೂಡ ನಮಗೆ ಗೌರವವಿದೆ. ಆದರೆ ನೀವಿವತ್ತು ಆ ಬಟ್ಟೆಯನ್ನು, ಆ ಬಣ್ಣವನ್ನು ನಿಮ್ಮ ರಾಜಕೀಯಕ್ಕಾಗಿ ನೀವು ಉಪಯೋಗಿಸಿಕೊಳ್ಳುವ ಕಾರಣದಿಂದಾಗಿ ಮಾತ್ರ ನಮಗೆ ಅದರ ಮೇಲೆ ಆಕ್ಷೇಪ ಇರುವಂತದ್ದು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಅಕ್ಬರ್ ಬೆಳ್ತಂಗಡಿ, ಕ್ಷೇತ್ರ ಅಧ್ಯಕ್ಷ ಇರ್ಷಾದ್ ಅಚ್ಚಿನಡ್ಕ, ಸಂಘಟನಾ ಕಾರ್ಯದರ್ಶಿ ಅಶ್ರಫ್ ಮಂಚಿ, ಜೊತೆ ಕಾರ್ಯದರ್ಶಿ ಉಬೇದ್ ಅಮಂಬಳ, ಅಬ್ಬಾಸ್ ಕಿನ್ಯಾ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.